ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡಿನಪಾಳ್ಯದ ಹಾಲು ಉತ್ಪಾದಕರ ಸಂಘದ ರಾಸುಗಳ ಗುಂಪು ವಿಮಾ ಯೋಜನೆಯನ್ನು ತುಮಕೂರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಈಶ್ವರಯ್ಯ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಹಾಲು ಉತ್ಪಾದಕರ ಸಂಘದ ಸಭೆ ಕರೆದಾಗ ಎಲ್ಲ ರೈತರು ಸಭೆಯಲ್ಲಿ ಹಾಜರಾಗಿ ನಿಮ್ಮ ಅನುಕೂಲಕ್ಕಾಗಿ ಇರುವ ಕೆಲವು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವಂತೆ ಸಲಹೆ ನೀಡಿದರು. ರಾಸುಗಳನ್ನು ಹೇಗೆ ನೋಡಿಕೊಳ್ಳಬೇಕು, ಪೋಷಣೆ ಹೇಗೆ ಮಾಡಬೇಕು, ವಿಮೆ ಮಾಡಿಸಿದರೆ ರೈತರಿಗೆ ಯಾವ ರೀತಿಯ ಲಾಭ ಇರುತ್ತದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಧಿಕಾರಿಗಳು ನೀಡುತ್ತಾರೆ ಎಂದು ಇದೇ ವೇಳೆ ಅವರು ತಿಳಿಸಿದರು. ರೈತರು ಸಭೆಗೆ ಹಾಜರಾಗದಿದ್ದರೆ ಈ ಎಲ್ಲ ಮಾಹಿತಿಗಳು ಸಿಗುವುದಿಲ್ಲ. ಆದ್ದರಿಂದ ತಾವೆಲ್ಲರೂ ಸಭೆಗೆ ಹಾಜರಾಗಬೇಕು. ಹಾಗೆಯೇ ನಿಮ್ಮ ಮನೆಯ ಎಲ್ಲಾ ರಾಸುಗಳಿಗೂ ವಿಮೆ ಮಾಡಿಸಿ ಹಾಲು ಉತ್ಪಾದಕರ ಸಂಘದಿಂದ ಬರುವ ಅನುಕೂಲಗಳನ್ನು ಎಲ್ಲ ರೈತರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಮ್ಮ ರಾಮಣ್ಣಿಗೆ ಬಂತ ನಮಗಿಲ್ಲ, ಚಿಕ್ಕಬಾಯಿ ರಾಮಣ್ಣ ಮನೆ ಬರ್ತೈತಿ. ಹಾಗೆ ಅನುಕೂಲ ಅಲ್ವಾ? ಇವಾಗ ನಿವಾರವಾಗಿ ತೀರ್ಕೊಂಡ ಒಂದು 50 ಸಾವಿರ ಕೊಡ್ತಂದ್ರೆ ಅವ್ರಿಗೆ ಎಷ್ಟು ಅನುಕೂಲ. ಅದರಿಂದ ಎಲ್ಲ ಇಷ್ಟೆಲ್ಲ ಅನುಕೂಲ. ಮತ್ತೆ ಇವಾಗ ಹೋದ ಹುಡುಗರಿಗೆ ಆಟೋಸಿ ಗ್ಯಾಸ್ ಕೊಟ್ಟಿದ್ದು ನಮ್ಮ ಗಂಟಿನಲ್ಲಿ ಒಂದು ಫಂಕ್ಷನ್ ಮಾಡೋದು, ನಮ್ಮ ಕೆಳಗೆ ಮಾಡೋದು ಗ್ಯಾಸ್ ಶಿಪ್ ಕೊಟ್ಟಿದ್ದೀವಿ. ಅದು ಅನುಕೂಲ. ಒಂದು ಧೈರ್ಯ ಅದಕ್ಕೆ ಡೈರಿ ಯಾಕೆ ಕೊಡ್ತಾರೆ? ಇವೆಲ್ಲ ಸೌಲಭ್ಯ ಸಿಗೋದಲ್ಲ. ನಮ್ಮೂರ ಡೈರಿ ಇಲ್ಲ ಅಂದರೆ ನಮ್ಮೂರ ಡೈರಿ ಇರಬೇಕು, ಈ ಸೌಲಭ್ಯ ಸಿಗ್ಬೇಕು. ಅದರಿಂದ ಈ ಡೈರಿ ಇರೋದ್ರಿಂದ ಇಷ್ಟೆಲ್ಲ ಸೌಲಭ್ಯ ಸಿಗ್ತವೆ. ಇನ್ನು ಮುಂದಾಗೂ ಈ ಡೈರಿ ಬಗ್ಗೆ ಒಳ್ಳೆ ಕಾಳಜಿ ವಹಿಸ್ರಿ, ಇನ್ನು ಹಾಲು ಜಾಸ್ತಿ ಮಾಡ್ರಿ, ಇನ್ನು ನಿಮ್ಮ ಡೈರಿಗೆ ಲಾಭ ಜಾಸ್ತಿ. ಇದೇ ವೇಳೆ ಗುಂಡಿನಪಾಳ್ಯದಲ್ಲಿ ನೂತನ ಹಾಲು ಉತ್ಪಾದಕರ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. 2021-22ನೇ ಸಾಲಿನಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿರುವ ರೈತರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಬಹುಮಾನ ವಿತರಿಸಲಾಯಿತು. ಅನಾರೋಗ್ಯದಿಂದ ಮೃತಪಟ್ಟ ರಾಸುಗಳ ರೈತರಿಗೆ ಇದೇ ಸಂದರ್ಭದಲ್ಲಿ ವಿಮಾ ಚೆಕ್ ವಿತರಿಸಿದ ಈಶ್ವರಯ್ಯ, ರಾಸುಗಳು ಅನಾರೋಗ್ಯದಿಂದ ಮೃತಪಟ್ಟಾಗ ವಿಮೆ ಇದ್ದರೆ ರೈತರಿಗೆ ಅನುಕೂಲವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ರಾಸುಗಳಿಗೆ ವಿಮೆ ಮಾಡಿಸಿ ಎಂದು ತಿಳಿಸಿದರು. ಕೊರಟಗೆರೆ ತಾಲೂಕಿನಲ್ಲಿ 2021-22ರಲ್ಲಿ 12,526 ರಾಸುಗಳಿಗೆ ವಿಮೆ ಮಾಡಿದ್ದು, ಇದುವರೆಗೂ 190 ರಾಸುಗಳು ಅನಾರೋಗ್ಯದಿಂದ ಮರಣ ಹೊಂದಿವೆ. ಮರಣ ಹೊಂದಿದ ರಾಸುಗಳ ಮಾಲೀಕರಿಗೆ ಚೆಕ್ ಮೂಲಕ 95 ಲಕ್ಷ ಹಣ ವಿತರಿಸಲಾಗಿದೆ. ಹಾಗೂ 2022-23ನೇ ಸಾಲಿನಲ್ಲಿ 15,000 ರಾಸುಗಳಿಗೆ ವಿಮೆ ಮಾಡಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದರು. ಒಂದು ವರ್ಷಕ್ಕೆ 190 ರಾಸುಗಳಿಂದ 95 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಒಂದು ವರ್ಷಕ್ಕೆ 95 ಲಕ್ಷ ಕೊಟ್ಟಿದ್ದೀವಿ. ಅಷ್ಟೊಳಗೆ ನಮ್ಮ ಡೈರಿ ಕೊಟ್ಟಿದ್ದೀನಿ 95 ಲಕ್ಷ ಕೊಟ್ಟಿದ್ದೀವಿ. ಅಂದ್ರೆ ಇದೆಲ್ಲ ರೈತರ ಅನುಕೂಲ. ರೈತರ ಅನುಕೂಲ ನಾವೇನೋ ಅವನು ಹೇಳಿದೆ, ನಾವೇನೋ ಮಾಡಿದ್ದು ಒಟ್ಕೊಡ್ತಿಂದ ಅನುಕೂಲ. ಮೊದಲನೇದು ಹಸು ಸತ್ಯ ಕೊಡೋದು. ಯಾಕೆಂದ್ರೆ ಒಂದು 20-30 ಚೆಕ್ ಕೊಡ್ತೀನಿ, ಒಂದು 30-40, 30-20 ಅಲ್ಲ, ಒಂದು ತಿಂಗಳಿಗೆ ಚೆಕ್ ಅಷ್ಟು ಕೊಡ್ತೀನಿ, 30-40 ಚೆಕ್ ಕೊಡ್ತೀನಿ ಒಂದು ತಿಂಗಳಿಗೆ. ಅಷ್ಟು ಹಸುಗಳು ಸಾಯ್ತವೆ. ಅದರಿಂದ ಎಲ್ಲರೂ ವಿಮೆ ಮಾಡಿಸ್ಬೇಕು. ಈ ಸಂದರ್ಭದಲ್ಲಿ ತುಮಕೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್, MN ಚಂದ್ರಪ್ಪ, ವೆಂಕಟೇಶ್ ಸಿ, ವಿಸ್ತರಣಾಧಿಕಾರಿ ತುಮಕೂರು ಹಾಲು ಒಕ್ಕೂಟ ಮಲ್ಲಸಂದ್ರ ರಂಜಿತ್ ಸಿ, ವನಜಾಕ್ಷಿ KG, HK ಗಿರೀಶ್, ನೇತ್ರಾವತಿ, ಉಪಾಧ್ಯಕ್ಷರಾದ ಪಾರ್ವತಮ್ಮ ಸೇರಿದಂತೆ ನಿರ್ದೇಶಕರು ಹಾಗೂ ಊರಿನ ಗ್ರಾಮಸ್ಥರು, ರೈತರು ಪಾಲ್ಗೊಂಡಿದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಇವರಿಗೆ ಎರಡನೇ ಬಹುಮಾನ 12,266 ಲೀಟರ್ ಹಾಲನ್ನು ಸರಬರಾಜು ಮಾಡಿರ್ತಾರೆ. 40 ಲೀಟರ್ ಅಷ್ಟು ಹಾಲನ್ನ ಸರಬರಾಜು ಮಾಡಿರ್ತಾರೆ. ಮತ್ತೆ ಸಂಘದ ಅಧ್ಯಕ್ಷರು ಹಾಗೂ ತಾಲೂಕಿನ ನಿರ್ದೇಶಕರಾದಂತಹ ಈಶ್ವರಯ್ಯ 42,944 ರೂಪಾಯಿ 15 ಪೈಸೆ ಆಗುತ್ತೆ. ಸಹಕಾರ ಶಿಕ್ಷಣ ನಿಧಿ 2%, 8,588 ರೂಪಾಯಿ 83 ಪೈಸೆ ಆಗುತ್ತೆ. ದಾನ ಧರ್ಮದ ನಿಧಿ 10%, 13,448 ರೂಪಾಯಿ 91 ಪೈಸೆ ಆಗುತ್ತೆ. ನೌಕರರ ಬೋನಸ್ 10%, 1,74,835 ರೂಪಾಯಿ 78 ಪೈಸೆ ಆಗುತ್ತೆ.
ನೌಕರ ವಿಮಾ ನಿಧಿ 5%, 13,448 ರೂಪಾಯಿ.